ಎನಗತಿ ಸಲುಗೆಯ ತಂಗಿ ಶ್ರುತ ಕೀರ್ತಿಯಳು ಸಲುಗೆಯ ತಂಗಿ ಶ್ರುತ ಕೀರ್ತಿಯಳು ಮಾತೆಯರು ಹಿತದಿ ಪೇಳ ಕಾನನದಿ ಮುನಿ ಸತಿಯರಿಗೆ ಕೊಡಲೇನ ನೊಯ್ಯಲಿ ಹಿತದಿ ಪೇಳ ಆ ಕಾನನದಿ ಮುನಿ ಸತಿಯರಿಗೆ ಕೊಡಲೇನ ನೊಯ್ಯಲಿ ಏನ ನೊಯ್ಯಲಿ ಏನ ನೊಯ್ಯಲಿ ಚಿತಿಯ ದೀಪನೇ ಮೂರ್ಖಳು ನಾನಲ್ಲ. ಯಾಕೆಂದ್ರೆ ಗರ್ಭ ಹೊತ್ತಿದ್ದು ನಾನು, ಬಯಕೆ ನನ್ನದು ತಾನೆ. ಲಕ್ಷ್ಮಣ ತಾಯಿ ನನ್ನ ಕಾಂತ ಬರಲಲ್ಲ ಅಂತ ಹೇಳಿದ ಮೇಲೆ ನಾನು ಮತ್ತು ಅವರನ್ನ ಕೇಳುವುದಿಲ್ಲ. ಇದ್ದಾರೇನು ನನ್ನ ಮತ್ತಿಗೆ ಬರುವವರು ಯಾರು? ಯಾಕೆಂದ್ರೆ ನಾನು ಒಬ್ಬರ ಹೆಣ್ಣು ತಾನೆ, ಅದು ಗರ್ಭವತಿ ಅಲ್ಲವೇ? ಈ ಸಮಯದಲ್ಲಿ ಬರಲೇಬೇಕಾದವರು ಇದ್ದಾರೆ. ಯಾರು? ನಮ್ಮ ಹಿರಿಯರಿದ್ದಾರೆ. ಬೇಡಗಳು ನಿನ್ನ ಹೆಂಡತಿ ಇದ್ದಾಳೆ ಊರ್ಮಿಳೆ, ಅವಳು ಬರ್ತಾಳೆ. ಅಲ್ಲ, ಭರತನ ಹೆಂಡತಿ ಅವಳು ಬರ್ತಾಳೇನು? ಪಾಂಡವಿ ಬರ್ಲಿಕ್ಕೆ ಅದು ಅಲ್ಲ, ನನ್ನ ಪ್ರೀತಿಯ ತಂಗಿ ನನ್ನ ಒಟ್ಟಿಗೆ ಇವರೆಲ್ಲ ಹೆಜ್ಜೆ ಇಟ್ಟು ಈ ಮನೆಯ ಹೊಸಲಕ್ಕಿನ ತುಳಿದು ಒಳ ಬಂದವರುತ್ತಾರೆ. ಶ್ರುತಕೀರ್ತಿ ಅವಳು ಬರ್ತಾಳೇನು? ಅವರೆಲ್ಲ ಇದ್ರೆ ಅವರೊಟ್ಟಿಗೆ ನಮ್ಮ ಹಿರಿಯವರಾಗಿ ರಾಜಮಾತೆಯರು ಇದ್ರೆ ಎಷ್ಟು ಸೊಗಸು ತಾನೆ. ಹಾಗಾಗಿ ನಾವೆಲ್ಲ ಬಂದಾಗಿ ಅವರನ್ನೆಲ್ಲ ಸೇರಿಕೊಂಡು ಅಡವಿಗೆ ಹೋಗಿ ಬರೋಣವಂತೆ. ಅಮ್ಮ, ಅವರು ಬರ್ತಾರೋ ಇವರು ಬರ್ತಾರೋ ಎಂಬುದಾಗಿ ಎಲ್ಲ ನೀನು ಕೇಳ್ತಾ ಇದ್ದೀಯ ತಾಯಿ. ಈಗ ನೀನು ಹೊರಡ್ತೇನೆ, ಒಳಗೋಗಿ ಬರ್ತೇನೆ. ಯಾಕಮ್ಮ? ನನ್ನ ಹಿರಿಯವರಿಗೆ ನಮಸ್ಕರಿಸಬೇಕು ನಾನು, ಅವರಿಗೆಲ್ಲ ಒಂದು ವಿಚಾರವನ್ನು ಹೇಳಬೇಕು ತಾನೆ. ನಾನು ಹೋಗ್ತೇನೆ ಅಂತ ಬರ್ಲಿಕ್ಕೆ ಕೊಟ್ಟು ಬಿಡು, ಹೋಗಿ ಬರ್ತೇನೆ ಅಂತ ಹೇಳಬೇಕು ತಾನೆ. ಆಯ್ತಮ್ಮ. ಜೊತೆಯಲ್ಲಿ ನನ್ನ ತಂಗಿಯರಿಗೂ ವಿಚಾರವನ್ನು ಹೇಳುವುದು, ಒಟ್ಟಿಗೆ ಕಾಡಿನಲ್ಲಿ ಇರುವುದಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಅಲ್ವೇನೋ? 3 ದಿನ ಕಾಡಿನಲ್ಲಿ ಕಳೆಯುವುದಕ್ಕೆ ಬೇಕಾದ ವ್ಯವಸ್ಥೆಯೊಂದಿಗೆ, ಋಷಿಗಳಿಗೆ ಸಲ್ಲಿಸುವ ಕಾಣಿಕೆಯೊಂದಿಗೆ, ಅವರ ಪತ್ನಿಗಳಿಗೆ ಅರ್ಪಿಸಬೇಕಾದಂತ ಸುವಸ್ತುಗಳೊಂದಿಗೆ ನಾನು ಸಿದ್ಧಳಾಗಿ ರಥ ಇರ್ತೇನೆ. ಆಯ್ತಾ? ಆಯ್ತಮ್ಮ. ಬೇಗ ಬರ್ತೇನೆ. ಆಯ್ತಮ್ಮ, ಬೇಗ ಬರ್ತೇನೆ. ಎಂತ ಮುಗ್ಧ ಮಗುವಿನಂತ ಮನಸ್ಸು ನಮ್ಮ ತಾಯಿ. ಏನೇ ಹೇಳಿದ್ರು ಕೂಡ ಸಂತೋಷದ ಕುಣಿದು ಕುಪ್ಪಳಿಸಿ ಏನರಿಯದ ಹಾಗೆ ಅವನನ್ನು ನಂಬಿದ್ದಾಳಲ್ಲ. ಒಂದೊಂದು ದಿನ ಅಡವಿಯಲ್ಲಿರುವ ಸಂದರ್ಭದಲ್ಲಿ ಮಾರೀಚನ ಮಾಯೆಗೊಳಗಾಗಿ ನಮ್ಮನ್ನ ಬಹುದೂರ ಮಾರೀಚನನ್ನು ಬೆನ್ನಟ್ಟಿಕೊಂಡು ಹೋದಾಗ ಅವನ ಮೋಸದ ಕೃತ್ಯದಿಂದಾಗಿ ಹಾ ಲಕ್ಷ್ಮಣ ಸೀತೆ ನಾ ಸತ್ತೆ ಅಂತ ಹೇಳಿದ ಆ ಮಾರೀಚ. ಆವಾಗ ನನ್ನನ್ನು ನಮ್ಮ ಸೀತಾಮಾತೆಯ ರಕ್ಷಣೆಗೆ ಇಟ್ಟು ಹೋಗಿದ್ದು ನಮ್ಮ ಅಣ್ಣ. ನನ್ನತ್ತಿ ಹೇಳಿದ್ರು, ಹೋಗ ಲಕ್ಷ್ಮಣ, ಏನೋ ರಾಮದೇವರಿಗೆ ತೊಂದರೆ ಆಗಿರಬಹುದು ಅಸುರರಿಂದ. ಇಲ್ಲ, ನಾನು ಹೋಗೋದಿಲ್ಲ, ಅಣ್ಣ ಹಾಕಿದ ಗೆರೆ ದಾಟೋದಿಲ್ಲ ಅಂತ ಹೇಳಿದ್ರು. ಕೇಳಿದ ನನ್ನ ಮೇಲೆ ಸಂಶಯವನ್ನು ತಾಳಿದ್ರು ನಮ್ಮ ಅತ್ತಿಗೆ ಆ ದಿವಸ.
ರಾಮನಿಲ್ಲದಿರ ನನ್ನ ನಾಳವೇ ಎಂದು ನೀನು ಭಾವಿಸಿದ್ದೀಯ ಲಕ್ಷ್ಮಣ ಅಂತ. ಆದ್ರೆ ಅದೇ ಲಕ್ಷ್ಮಣನನ್ನು ನಮ್ಮ ತಾಯಿ ಎಷ್ಟೆಲ್ಲ ನಂಬಿದ್ದಾಳೆ. ನಾನು ಹೇಳಿದ ಮಾತನ್ನೆಲ್ಲ ನಂಬಿದ್ದಾಳಲ್ಲ. ಇಂಥ ದುರಂತ ಸ್ಥಿತಿಯಲ್ಲಿ ಈಕೆಯನ್ನು ಕರ್ಕೊಂಡು ಹೋಗುವಂತ ಈ ಲಕ್ಷ್ಮಣನ ಕಾಯಕ್ಕೆ ಧಿಕ್ಕಾರಗಳೇ ಧಿಕ್ಕಾರಗಳೇ. ರಾಮ ಲಕ್ಷ್ಮಣ, ನಾರಥ ಏನಿದ್ದೇನೆ, ನೀನು ಬಂದವ? ರಾಮ ರಾಮ ಏನು ಬೇಕು? ಬಂದು ಬಂದೇರಲರೇ ರಥವದು ಮಂದಗತಿಯಲ್ಲಿ ಗಮಿಸಿದಾಗ ವಸುಂಧರಾತ್ಮಜೆ ವಜ್ಜೆಯು ಮೇಲ್ಬಸಿರ ಭಾರತಲಿ ಇಂದ್ರಜಿತು ಹೊರನೆದೆಯ ಚಿಂತೆಯದೊಂದು ಉರು ಹೊರೆಯಿಂದಲ ಮಣಿ ಚಂದನಕ್ಕೆ ಬಲು ವಿಧದೊಳಗಿನಿತು ಗತಿ ನಿರೋಧವೆನೆ ಬಲು ವಿಧದೊಳಗಿತು ಗತಿ ನಿರೋಧವೆನೆ. ತುಂಬಾ ನಿಧಾನವಾಗಿ ಸಾಗುತ್ತಿದೆಯಲ್ಲ, ವೇಗವಾಗಿ ವೇಗವಾಗಿ ಒದಗಿಸಿ ವಾಲ್ಮೀಕಿ ಋಷಿ ಸಿಂಗರಗರ್ಭಗೆ ಮಂಗಲವಾಕ್ಯಗಳನ್ನು ಒದಗಿಸಿ ವಾಲ್ಮೀಕಿ ಋಷಿ ಸಂಗಡಿಗರು ರಥ ಗಂಗಾ ನದಿ ಮಂಗಲ ಬೆಳೆ ಮೂಲ ಕೃತಿ ರಚಿಸಿ ಬ್ರಹ್ಮದೇವನ ಅನುಗ್ರಹದಿಂದ ವಾಣಿ ದೇವಿಯು ನನ್ನ ಮತಿಯಲ್ಲೇ ಕುಳಿತು ಸೂಚಿಸುತ್ತಾ ಇದ್ದುದರಿಂದ ರಾಮಚಂದ್ರ ಚರಿತಾಮೃತಂ ರಾಮಾಯಣ ಎನ್ನುವುದನ್ನು 6 ಕಾಂಡಗಳ ಪರ್ಯಂತರವಾಗಿ ನಾನು ಈ ಹೊತ್ತಿಗೆ ಬರೆದು ಮುಗಿಸಿದ್ದೇನೆ. ಮಹಾಕಾವ್ಯವೊಂದು ಬರೆದಿದ್ದೇನೆ ಎನ್ನುವಂತಹ ಸಂತೃಪ್ತಿಯ ಭಾವ ನನಗುಂಟು. ನನ್ನ ಬೆನ್ನನ್ನೇ ನಾನು ಚಪ್ಪರಿಸಿಕೊಳ್ಳುವ ಹಾಗಾಗಿದೆ. ಬೆರಗನ್ನುಂಟು ಮಾಡುತ್ತದೆ ಓದುತ್ತಾ ಓದುತ್ತಾ ಹೋದರೆ. ಒಂದು ಕಾವ್ಯವು ರಂಜಿಸುವುದು ಯಾವಾಗಲೂ ರಸಪ್ರಧಾನವಾಗಿ ಶೃಂಗಾರ, ಹಾಸ್ಯ, ಕರುಣ, ಬೀಭತ್ಸ, ಭಯಾನಕ, ಶಾಂತ ಎನ್ನುವಂತಹ ನವರಸಗಳನ್ನೆಲ್ಲವನ್ನು ಪೋಣಿಸಿ ರಾಮಚಂದ್ರನ ಬದುಕಿನಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದೆಲ್ಲವನ್ನು ಬರೆಯುತ್ತಾ 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 ನಾನು ಹೋಗಿದ್ದೇನೆ. ಸಾವಿರಾರು ಶ್ಲೋಕಗಳಿಂದ ಕೂಡಿರುವಂತಹ ಅಂತಹ ಒಂದು ಶ್ರೀಮದ್ ರಾಮಾಯಣ ಚರಿತಾಮೃತವನ್ನು ಬರೆದದ್ದೇನೋ ಸತ್ಯ. ಆದ್ರೆ ನಾನು ಯೋಚಿಸುವುದು, ಕಾವ್ಯವೊಂದನ್ನು ಬರೆದಿಟ್ಟರೆ ಸಾಲದು, ಅದು ಸಾವಿರಾರು ಮನಗಳಿಗೆ ಮುಟ್ಟಬೇಕು ಅಂತ ಆದ್ರೆ ಅಷ್ಟೇ ಹೃದಯವಾಗಿ ಅದನ್ನು ವಾಚಿಸುವವರೂ ಬೇಕಲ್ಲ. ಪದ್ಯ ರೂಪದಲ್ಲಿರಲಿ ಗದ್ಯ ರೂಪದಲ್ಲಿರಲಿ ಅಂತಹ ರಾಮಾಯಣ ಮಹಾಕಾವ್ಯವನ್ನು ಚೆನ್ನಾಗಿ ಹಾಡಬಲ್ಲ, ಚೆನ್ನಾಗಿ ಪ್ರವಚನದ ಮುಖೇನವಾಗಿ ಹೇಳಬಲ್ಲ ಶಿಷ್ಯಂದಿರ ಅವಶ್ಯಕತೆಯೂ ನಮಗುಂಟು. ಯಾವ ಶಿಷ್ಯರಿಗೆ ಇದನ್ನು ಉಪದೇಶಿಸಲಿ, ಯಾರಿಗೆ ಇದನ್ನು ಹೇಳಲಿ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದರೆ ಸರಿ 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 ದಶರಥನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದರ ಮುಖೇನವಾಗಿ 4 ಮಂದಿ ಪುತ್ರ ರತ್ನರನ್ನು ಪಡೆದಿದ್ದಾನೆ. ನಾನು ಶಿಷ್ಯ ಕಾಮೇಷ್ಟಿಯನ್ನು ಮಾಡಿ ಯಾಕೆ ಉತ್ತಮವಾದಂತಹ ಶಿಷ್ಯರನ್ನು ನಾನು ಶುಭ ಶಕುನ ಆ ಸಮಯದಿ ಹೊಲದೆಡೆಯಿಂ ಕೇಳಿಸಿತು ಭೂಸುದಯ ಕ್ರಂದನದಲ್ಲಿ ಜೋಡು ರಾಮ 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 ಕೋಸಲಪತಿಯ ನಾಮದ ಕೀರ್ತನ ಏಸು ಮಧುರ ರಾಮ ಕೋಸಲಪತಿಯ ನಾಮದ ಕೀರ್ತನವೇಸು ಮಧುರವೆನುತ್ತಲಿ ಮುನಿಯು ಶುಭ ಶಕುನವೆಂದವನು ಹೌದಲ್ಲ. ಶುಭ ಶಕುನವೆಂದವನು ವನದೊಳೆಲ್ಲಡೆಯರಸಿ ಶುಭ ಶಕುನವೆಂದವನು ವನದೊಳೆಲ್ಲಡೆ ಅರಸಿ ರಾಮ ಏಸು ಮಧುರ ಏಸು ಮಧುರ. ಏಸು ಮಧುರವೆನುತ್ತಲಿ ಮುನಿಯು
ಶುಭ ಶಕುನವೆಂದವನು ಶುಭ ಶಕುನವೆಂದವನು ಆ ಶಿಷ್ಯ ಕಾಮೇಷ್ಟಿಯನ್ನು ಮಾಡಬೇಕೆನ್ನುವಂತಹ ಸಂಕಲ್ಪ ಮಾನಸನಾದ ಹೊತ್ತಿನಲ್ಲಿ ಕೇಳಿ ಬಂತಲ್ಲ ರಾಮನಾಮ ಸಂಕೀರ್ತನೆ. ಏಸು ಮಧುರವೋ ರಾಮನಾಮ. ಆಹ ಕೇಳುತ್ತಿದ್ದರೆ ನನ್ನನ್ನೇ ನಾ ಮರೆತು ಬಿಡುತ್ತೇನೆ. ನನ್ನ ಬದುಕನ್ನು ಉದ್ಧರಿಸಿದ, ನನಗೊಂದು ಆದಿಕವಿ ಎನ್ನುವಂತಹ ಪಟ್ಟವನ್ನು ಒದಗಿಸಿಕೊಟ್ಟ, ರಾಮಾಯಣ ಮಹಾಕಾವ್ಯವನ್ನು ಬರೆಯುವುದಕ್ಕೆ ಪ್ರೇರೇಪಿಸಿದ ರಾಮನಾಮ ಇದು ಶುಭ ಶಕುನವೇ ಹೌದು. ಆದರೆ ಮೈ ಮರೆಯುವುದಲ್ಲ. ಈ ಕಾಂತಾರದಲ್ಲಿ ರಾಮನಾಮವನ್ನು ಒದಗಿಸಿ ವಾಲ್ಮೀಕಿ ಋಷಿ ಒದಗಿಸಿ ವಾಲ್ಮೀಕಿ ಋಷಿ ಸಂಗಡಿಗರು ರಥ ಗಂಗಾ ನದಿ ಮಂಗಲ ಬರೆ ಮೂಲ ಕೃತಿ ರಚಿಸಿ ಬ್ರಹ್ಮದೇವನ ಅನುಗ್ರಹದಿಂದ ವಾಣಿದೇವಿಯು ನನ್ನ ಮತಿಯಲ್ಲೇ ಕುಳಿತು ಸೂಚಿಸುತ್ತಾ ಇದ್ದುದರಿಂದ ಶ್ರೀಮತ್ ರಾಮಚಂದ್ರ ಚರಿತಾಮೃತಂ ರಾಮಾಯಣ ಎನ್ನುವುದನ್ನು 6 ಕಾಂಡಗಳ ಪರ್ಯಂತರವಾಗಿ ನಾನು ಈ ಹೊತ್ತಿಗೆ ಬರೆದು ಮುಗಿಸಿದ್ದೇನೆ. ಮಹಾಕಾವ್ಯವೊಂದು ಬರೆದಿದ್ದೇನೆ ಎನ್ನುವಂತಹ ಸಂತೃಪ್ತಿಯ ಭಾವ ನನಗುಂಟು. ನನ್ನ ಬೆನ್ನನ್ನೇ ನಾನು ಚಪ್ಪರಿಸಿಕೊಳ್ಳುವ ಹಾಗಾಗಿದೆ. ಬೆರಗನ್ನುಂಟು ಮಾಡುತ್ತದೆ ಓದುತ್ತಾ ಓದುತ್ತಾ ಹೋದರೆ. ಒಂದು ಕಾವ್ಯವು ರಂಜಿಸುವುದು ಯಾವಾಗಲೂ ರಸಪ್ರಧಾನವಾಗಿ ಶೃಂಗಾರ, ಹಾಸ್ಯ, ಕರುಣ, ಬೀಭತ್ಸ, ಭಯಾನಕ, ಶಾಂತ ಎನ್ನುವಂತಹ ನವರಸಗಳನ್ನೆಲ್ಲವನ್ನು ಪೋಣಿಸಿ ರಾಮಚಂದ್ರನ ಬದುಕಿನಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದೆಲ್ಲವನ್ನು ಬರೆಯುತ್ತಾ 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 ನಾನು ಹೋಗಿದ್ದೇನೆ. ಸಾವಿರಾರು ಶ್ಲೋಕಗಳಿಂದ ಕೂಡಿರುವಂತಹ ಅಂತಹ ಒಂದು ಶ್ರೀಮದ್ ರಾಮಾಯಣ ಚರಿತಾಮೃತವನ್ನು ಬರೆದದ್ದೇನೋ ಸತ್ಯ. ಆದ್ರೆ ನಾನು ಯೋಚಿಸುವುದು, ಕಾವ್ಯವೊಂದನ್ನು ಬರೆದಿಟ್ಟರೆ ಸಾಲದು, ಅದು ಸಾವಿರಾರು ಮನಗಳಿಗೆ ಮುಟ್ಟಬೇಕು ಅಂತ ಆದ್ರೆ ಅಷ್ಟೇ ಹೃದಯವಾಗಿ ಅದನ್ನು ವಾಚಿಸುವವರೂ ಬೇಕಲ್ಲ. ಪದ್ಯ ರೂಪದಲ್ಲಿರಲಿ, ಗದ್ಯ ರೂಪದಲ್ಲಿರಲಿ, ಅಂತಹ ರಾಮಾಯಣ ಮಹಾಕಾವ್ಯವನ್ನು ಚೆನ್ನಾಗಿ ಹಾಡಬಲ್ಲ, ಚೆನ್ನಾಗಿ ಪ್ರವಚನದ ಮುಖೇನವಾಗಿ ಹೇಳಬಲ್ಲ ಶಿಷ್ಯಂದಿರ ಅವಶ್ಯಕತೆಯೂ ನಮಗುಂಟು. ಯಾವ ಶಿಷ್ಯರಿಗೆ ಇದನ್ನು ಉಪದೇಶಿಸಲಿ, ಯಾರಿಗೆ ಇದನ್ನು ಹೇಳಲಿ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದರೆ ಸರಿ 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 ದಶರಥನು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುವುದರ ಮುಖೇನವಾಗಿ 4 ಮಂದಿ ಪುತ್ರ ರತ್ನರನ್ನು ಪಡೆದಿದ್ದಾನೆ. ನಾನು ಶಿಷ್ಯ ಕಾಮೇಷ್ಟಿಯನ್ನು ಮಾಡಿ ಯಾಕೆ ಉತ್ತಮವಾದಂತಹ ಶಿಷ್ಯರನ್ನು ನಾನು ಶುಭ ಶಕುನ ಆ ಸಮಯದಿ ಹೊಲದೆಡೆಯಿಂ ಕೇಳಿಸಿತು ಭೂಸುದಯ ಕ್ರಂದನದಲ್ಲಿ ಜೋಡು ರಾಮ 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 ಕೋಸಲಪತಿಯ ನಾಮದ ಕೀರ್ತನ ಏಸು ಮಧುರ ರಾಮ ಕೋಸಲಪತಿಯ ನಾಮದ ಕೀರ್ತನವೇಸು ಮಧುರವೆನುತ್ತಲಿ ಮುನಿಯು ಶುಭ ಶಕುನವೆಂದವನು ಹೌದಲ್ಲ, ಶುಭ ಶಕುನವೆಂದವನು ವನದೊಳೆಲ್ಲಡೆಯರಸಿ ಶುಭ ಶಕುನವೆಂದವನು ವನದೊಳೆಲ್ಲಡೆ ಅರಸಿ ರಾಮ ಏಸು ಮಧುರ ಏಸು ಮಧುರ. ಏಸು ಮಧುರವೆನುತ್ತಲಿ ಮುನಿಯು ಶುಭ ಶಕುನವೆಂದವನು ಶುಭ ಶಕುನವೆಂದವನು ಆ
ಏಸು ಮಧುರವೋ ರಾಮನಾಮ. ಆಹ ಕೇಳುತ್ತಿದ್ದರೆ ನನ್ನನ್ನೇ ನಾ ಮರೆತು ಬಿಡುತ್ತೇನೆ. ನನ್ನ ಬದುಕನ್ನು ಉದ್ಧರಿಸಿದ, ನನಗೊಂದು ಆದಿಕವಿ ಎನ್ನುವಂತಹ ಪಟ್ಟವನ್ನು ಒದಗಿಸಿಕೊಟ್ಟ, ರಾಮಾಯಣ ಮಹಾಕಾವ್ಯವನ್ನು ಬರೆಯುವುದಕ್ಕೆ ಪ್ರೇರೇಪಿಸಿದ ರಾಮನಾಮ ಇದು ಶುಭ ಶಕುನವೇ ಹೌದು. ಆದರೆ ಮೈಮರೆಯುವುದಲ್ಲ. ಈ ಕಾಂತಾರದಲ್ಲಿ ರಾಮನಾಮವನ್ನು